ಇವಾಗ ಇವರ ಮನೆ ತೋರಿಸ್ತಾರೆ. ಇದು ನಮ್ಮ ಹೋಮ್ ಟೂರ್. ನಮ್ಮ ಕನಸಿನ ಮನೆ ಮರೆ ಅದು. ಇವರ ಮನೆ ಇತ್ತ. ಈಗ ಸ್ವಲ್ಪ ನಾವು ದೇವರ ದಯದಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಒಂದು ಚಂದದಾಗಿ ಒಂದು ಮನೆ ಎಲ್ಲ ಕಟ್ಟಿ ಉಂಟಲ್ಲ. ಒಂದು ಅಪ್ಪ ಮನೆಗೆ ಒಂದು ಇಲ್ಲಿ ಇರ್ಲಿಕ್ಕೆ ಬಿಟ್ಟಿದ್ದೇವೆ. ಸ್ವಲ್ಪ ದಿನ ಎಲ್ಲಾದ್ರೂ ದೇವರೆಲ್ಲಾದ್ರೂ ಇನ್ನೂ ಸಹ ಒಳ್ಳೇದು ಮಾಡಿದ್ರೆ ಇನ್ನೂ ಸಹ ಒಳ್ಳೇದು ಮಾಡುವರು ಮನೆ ತಕ್ಕೊಳ್ಳುವ ಅಂತ. ಸರಿ ಆಯ್ತು, ನೋಡುವ ತೋರಿಸು ಎಂತೆಲ್ಲ ಉಂಟು ಏನೆಲ್ಲ ಉಂಟು ಅಂತ ಇಲ್ಲಿ. ಇವತ್ತು ಕ್ಯಾಮರಾ ಫಿಕ್ಸ್ ಮಾಡಿದ್ದು ನೋಡಿ. ನೋಡಿ 5 ಅಲ್ಲಿ ಒಂದು ಗಾಡಿ ಉಂಟು ಹೊರಗೆ. ಬ್ಯಾಂಗ್ಳೂರಲ್ಲಿ ಇನ್ನೊಂದು ಗಾಡಿ ಉಂಟು. ನೋಡುವ, ಇಲ್ಲಿ ಇವರ ತಾಯಿ ಕುತ್ಕೊಂಡಿದ್ದಾರೆ. ಹೋಗು ಇವರ ಮನೆಗೆ, ಒಳಗಡೆ ಏನೆಲ್ಲ ಉಂಟು ಅಂತ ಇಲ್ಲಿ ಎಲ್ಲ ತೋರಿಸ್ತಾರೆ. ನೋಡುವ. ಈಗೆಲ್ಲ ನಾವು ಮಂಗಳೂರಿಗೆ ಹೊರಡ್ಲಿಕ್ಕೆಲ್ಲ ಹಾಗೆ ಇಟ್ಟಿದ್ದೇನೆ. ಮಂಗಳೂರಿಗೆ ಹೊರಡ್ಬೇಕು ಈಗ ಬೈಕಲ್ಲಿ. ಇದೆಲ್ಲ ನಾವು ಮಂಗಳೂರಿಂದ ತಂದದ್ದು. ಆಕ್ಚುಲಿ ಅದು ಬೆಳಗಾವಿನವರು ಒಬ್ರು ಮಾಡಿಸಿದ್ದು ಫರ್ನಿಚರ್. ಅವರು ಬೇರೆಯವರಿಗೆ ಯಾರಿಗೆ ಕೊಡುದಿಲ್ಲ ಹೇಳಿದಕ್ಕೆ ನಿಮ್ಗೆ ಕೊಡ್ತೇನೆ ಹೇಳಿದಕ್ಕೆ ನಂಗೆ ಒಂದು ಕಮ್ಮಿಯಲ್ಲಿ ಕೊಟ್ಟಿದ್ದಾರೆ. ಕಮ್ಮಿ ಅಂತ ಹೇಳಿದ್ರೆ ಇದು ಇವರದ್ದು ಬೆಡ್ರೂಮ್. ಇವರ ಬೆಡ್ರೂಮ್ ಅಂತ ಇದೆಲ್ಲ ಯಾವ್ದು ತೆಗಿಲಿಲ್ಲ. ಅವರೆಲ್ಲ ಬಂದ್ರೆ ತೆಗಿತಾ ಇದ್ರು. ಈಗ ಇದೆಲ್ಲ ನಾವು ನೋಡಿ, ಚಿಕ್ಕದಾಗಿ ಒಂದು ಚಿಕ್ಕದಾದಂತ ಒಂದು ಅಡಿಗೆಯ ರೂಮು. ನಮ್ಗೆ ಅಂತ ಹೇಳಿದ್ರೆ ನಾವು ಮುಂಚೆ ಒಂದು ಸಣ್ಣ ಮನೆಯಲ್ಲಿ ಇದ್ದವರಲ್ಲ, ಹಾಗಾಗಿ ಬೇಡವೇ ಬೇಡ ಅಂತೇಳಿ ನಾವು ಚಂದ ಮಾಡಿ ದೊಡ್ಡ ಮಾಡಿ ಕಟ್ಬೇಕು ಅಂತೇಳಿ ಒಂದು ಆಸೆ ಇತ್ತು. ಎಲ್ಲ ಅಡಿಗೆ ಕೋಣೆ ಸಹ, ಬೆಡ್ರೂಮು, ಹಾಗೆ ಹಾಲ್, ಕಿಚನ್ ಎಲ್ಲ ಹಾಗೆ ಒಂದು ದೊಡ್ಡ ಮಾಡಿಯೇ ಕಟ್ಟಿದೆ. ನಿಮ್ಮ ಆಸೆ ಪ್ರಕಾರ ಎಲ್ಲ ನಡೆದಿದೆ ಹಾಗಾದ್ರೆ. ಆಸೆ ಪ್ರಕಾರ ಬೇಕಲ್ಲ. ಇರ್ಲಿ, ಇದು ಇವರ ತಂದೆಯದ್ದು ಬೆಡ್ರೂಮ್ ಅಂತೆ, ತಂದೆ ತಾಯಿಯವರದ್ದು. ಫ್ರಿಡ್ಜ್ ಇದು ಪಾಯಿಂಟ್ ಇಲ್ಲದ ಕಾರಣದಿಂದ ನಾವಿಲ್ಲಿ ಸ್ಟೋರ್ ರೂಮ್ ಅಲ್ಲಿ ಇದು ಇಲ್ಲೆಲ್ಲ ಪಾಯಿಂಟ್, ಫ್ರಿಡ್ಜಿಗೆ ಪಾಯಿಂಟ್ ಮಾಡಿದೆಲ್ಲ ಇಲ್ಲಿ ಇಟ್ಟಿದ್ದೇವೆ. ಈಗ ಚೇಂಜ್ ಮಾಡ್ಲಿಕ್ಕೆ ಉಂಟು ಸ್ವಲ್ಪ ಕ್ರಮೇಣ. ಇದು ಸಹ ಒಂದು ಇದೊಂದು ನಮ್ಮ ಅಂಗಡಿ ರೂಮ್. ಇದು ಅಂಗಡಿ ಮಾಡ್ಲಿಕ್ಕೆ ಅಂತೆ, ಜ್ಯುವೆಲರಿಗೋಸ್ಕರ ಮಾಡಿದ್ದು. ಅಂದ್ರೆ ಈಗ ಜ್ಯುವೆಲರಿದು ಫರ್ನಿಚರ್ ಕೆಲಸ ಎಲ್ಲ ಸ್ವಲ್ಪ ದಿನ ಬಿಟ್ಟು ಮಾಡಿಸುವ ಅಂತ ಹೇಳಿ. ಅಂದ್ರೆ ಮಂಗಳೂರು ಬಿಟ್ಟ ನಂತರ ಇಲ್ಲಿ ಸೆಟ್ಲ್ ಆಗೋದಿದ್ರೆ ಇಲ್ಲೇ ಸೆಟ್ಲ್ ಆಗ್ಬೋದಲ್ಲ ಹಾಗೆ. ನೋಡಿ, ಇದು ಇವರ ದೇವರ ಕೋಣೆ. ಇದು ತುಂಬಾ ದಿನದಿಂದ ಒಂದು ಆಸೆ ಇತ್ತು, ಮಾಡಿದ್ರೆ ಒಂದು ಚಂದದಲ್ಲಿ ಬಾಗಿಲು ಮಾಡ್ಬೇಕಂತೇಳಿ. ನನ್ನ ಕೃಷಿ ಪ್ರಕಾರವೇ ಇದನ್ನು ಬಾಗಿಲನ್ನು ಮಂಗಳೂರಿನಿಂದನೇ ಮಾಡಿ ತಂದಿದ್ದೇನೆ. ಯಾಕೆ ಹೇಳಿದ್ರೆ ನಂಗೆ ಒಂದು ಕೆಲಸದ ಮೇಲೆ ಕ್ಲಿಯರ್ ಆಗಿ ಇರ್ಬೇಕಂತ ಹೇಳಿ ಮಂಗಳೂರಿನಲ್ಲೇನೆ ಮಾಡಿ ತಂದಿದ್ದೇನೆ. ನೋಡ, ದೇವರ ಕೋಣೆಯಲ್ಲಿ ಏನೆಲ್ಲ ಇಟ್ಟಿದ್ದಾರೆ, ಎಂತೆಲ್ಲ ಮಾಡಿದ್ದಾರೆ ಅಂತ ಹೇಳಿ ನೋಡು. ಓ, ದೇವರ ಕೋಣೆ. ನಮ್ಮ ದೇವರ ಕೋಣೆಯಲ್ಲಿ ಇರುವಂತದ್ದು, ಆ ಮೂಲೆಯಲ್ಲಿ ಇರುವಂತದ್ದು ವಾಸ್ತು ಕಂಬ. ಅದೊಂದು ವಾಸ್ತು ಕಂಬ ಹೇಳಿದ್ರೆ ಅದು ನಮ್ಗೆ ಒಂದು ಪುರುಷ ಇದ್ದಾಗೆ. ಅಂದ್ರೆ ಅವನು ಎಲ್ಲದನ್ನು ಕಾಯ್ತಾನೆ ಅಂತ ಹೇಳಿದಕ್ಕೆ ಅದೇ ಸಾಕ್ಷಿ ನಮ್ಮದು. ಹಾಗೆ ಬೆಳ್ಳಿದು ನಮ್ಮದೊಂದು ಕುಲದೇವರು. ಹಾಗೆ ಶ್ರೀ ಕ್ಷೇತ್ರ ಮಾರಣಕಟ್ಟೆದು ಸಹ ಒಂದು ಫೋಟೋ ಇಟ್ಟಿದ್ದೇನೆ. ಯಾವ್ದು ಸಹ ನಮ್ಗೆ ಇದಾಗಬಾರ್ದು ಹೇಳಿ. ಇಲ್ಲಿ ಕೆಳಗೆಲ್ಲ ಮೂರ್ತಿ ಎಲ್ಲ ಉಂಟು. ಹಾಗೆ ತುಂಬಾ ಇತ್ತು ಮೂರ್ತಿ ಎಲ್ಲ. ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಅವರು ಚಿಕ್ಕಪ್ಪನವರೆಲ್ಲ ಕೊಂಡೋಗಿದ್ದಾರೆ. ಹಾಗಾಗಿ ಹಾಗೆ ಇದೊಂದು ದೊಡ್ಡ ಹಾಲ್. ಇದು ಬಂದವರೆಲ್ಲ ಕೂತುಕೊಳ್ಳುವಂತ ದೊಡ್ಡ ಹಾಲ್ ಉಂಟು. ಸರಿ ವೀಕ್ಷಕರೇ, ನೀವೆಲ್ಲ ನೋಡಿದ್ರಲ್ಲ, ನಮ್ಮ ದರ್ಶನ್ ಅವರ ಹೋಮ್ ಟೂರ್ ಮಾಡಿದೆವು ಇವತ್ತು. ಹೀಗೆಂತೆಲ್ಲ ನೋಡಿ ನೀವು ಲೈಕ್ ಮಾಡಿ, ಮತ್ತೆ ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ ಆಯ್ತಾ. ನೋಡಿ, ಇದು ಅವರ ತಾಯಿ. ನೋಡಿ, ಅಲ್ಲಿ ಕಾಣ್ತಾರೆ ಅವರವರ ತಂದೆ. ಹಾಗೆ ಇದು ದರ್ಶನ್ ಅವರ ಊರು. ನೋಡಿ, ಎಲ್ಲ ಸಣ್ಣ ಸಣ್ಣ ಮನೆಗಳೆಲ್ಲ ಕಾಣ್ಬೋದು. ಸಿಟಿ ಆಗಿ ಆಗ್ತಾ ಬಂದಿದೆ ಅಂತೆ. ಮೊದಲೆಲ್ಲ ಈ ತರ ಇರಲಿಲ್ಲ. ಇದು ಮೊದಲೆಲ್ಲ ಪಾಠದಲ್ಲಿ ನಮಗೆ ನೋಡಿದಾಗೆ ಕಾಣ್ತಾ ಉಂಟು. ಒಂದು ಹಳ್ಳಿ ಪ್ರದೇಶದಲ್ಲಿ ರವಿಯು ಅಜ್ಜನ ಮನೆಗೆ ಹೋದ ಅಂತೇಳಿ ಒಂದು ಪಾಠ ಇತ್ತಲ್ಲ, ಅದೇ ಪ್ರಕಾರ ಇಲ್ಲಿ ಕಾಣ್ತಾ ಉಂಟು. ನೋಡಿ, ಇದು ದರ್ಶನ್ ಅವರು ಕಲ್ತಂತ ಶಾಲೆ. ಇವರು ಕಲ್ತಂತ ಶಾಲೆ ನಮ್ಮೂರಿನ ಹಿರಿಯ ಪ್ರಾಥಮಿಕ ಶಾಲೆ ನಾಗಿನಹಳ್ಳಿ. ನೋಡಿ, ಎಲ್ಲ ಭಾರಿ ಒಂದು ಖುಷಿ ಆಗ್ತದೆ ಮರಿ. ಇವರ ಒಂದು ಇದು ದೇವಸ್ಥಾನ ಜೀರ್ಣೋದ್ಧಾರ ಆಗ್ಬೇಕಷ್ಟೇ ಅಂತ. ನೋಡಿ, ಇದೊಂದು ಗ್ರಾಮ ಯಾವ ತರ ಉಂಟು ಗ್ರಾಮ ನೋಡ್ಬೋದು. ಎಲ್ಲ
ಅಲ್ಲೆಲ್ಲ ಮನೆಗಳೆಲ್ಲ, ಅಲ್ಲೆಲ್ಲಿ ರೋಡ್ಗಳೆಲ್ಲ, ಇದೊಂದು ದೇವಸ್ಥಾನ ಕಾಣ್ತದೆ ಆಚೆ ಬದಿಯಲ್ಲಿ ಉಂಟು ಮಾತ್ರ. ನೋಡಿ ಎಷ್ಟು ಒಂದು ಸುಂದರವಾದಂಥ ಒಂದು ಹಳ್ಳಿ, ಗ್ರಾಮ ಅಂತಲೇ ಹೇಳ್ಬೋದು. ನೋಡಿ ಎಲ್ಲ ಜನಗಳೆಲ್ಲ ಆಚೆ ಈ ಕಡೆ ಹೋಗ್ತಾನೆ ಇದ್ದಾರೆ ಎಲ್ಲ. ನೋಡಿ ಎಲ್ಲ ಇದೆಲ್ಲ ಮನೆ ಎಲ್ಲ ಆಗ್ತಾ ಉಂಟು ಕೆಲವೆಲ್ಲ. ನೋಡಿ ಇಲ್ಲಿಂದ ಮನೆ ನೋಡ್ಬೋದು, ಇಲ್ಲಿ ಎಲ್ಲ ನೋಡಿದೆಲ್ಲ ನೋಡಿ ಎಲ್ಲ ಕೂತ್ಕೊಂಡಿದ್ದಾರೆ. ನೋಡಿ ಎಲ್ಲ ಫುಲ್ಲು ಇದೆಲ್ಲ ಅಡ್ಡ ಹಾಕಿಟ್ಟಿದ್ದಾರಂತೆ. ನೋಡಿ ಇದು ದರ್ಶನ್ ಅವರ ಅಜ್ಜನ ಮನೆ. ಈಗ ಮಾತ್ರ ಇಲ್ಲಿ ಯಾರು ಇಲ್ಲಂತೆ, ನೋಡ್ಬೋದು. ಈಗ ದರ್ಶನ್ ಅವರ ಅಜ್ಜನ ಮನೆಯ ಎದುರು ಕಡೆ ಇದ್ದೇವೆ, ನೋಡ್ಬೋದು ನೀವು. ಇವಾಗ ಅಲ್ಲಿ ಕಾಣುತ್ತಿರುವಂಥದ್ದೇ ದರ್ಶನ್ ಅವರ ಅಜ್ಜನ ಮನೆ. ದರ್ಶನ್ ಅಲ್ಲ, ಸುದರ್ಶನ್, ಹೆಸರು ಸಮೇತ ಗೊತ್ತಾಗುದಿಲ್ಲ. ದರ್ಶನ್ ಅಂತೇಳಿ ಇಬ್ಬರಿದ್ದಾರೆ, ಹಾಗೆ ಇವನ ಹೆಸರು ಸುದರ್ಶನ್ ಅಂತೇಳಿ, ದರ್ಶನ್ ಅಂತೇಳಿ ಇನ್ನೊಬ್ಬನವು. ನೋಡಿ ಇದು ನೋಡ್ಬೋದು, ಅವರ ಮನೆಯ ಮುಂದ್ಗಡೆ ಏನೋ ಹುಲ್ಲಿನ ರಾಶಿ ಹಾಕಿಟ್ಟಿದ್ದಾರೆ. ಹಾಗೆ ಅವರಿಗೆ ಏನಂತ ಹೇಳಿದ್ರೆ ಯಾರಿಗೂ ಹೇಳ್ಬೇಡಿ, ನನ್ನ ಹೆಸರು ಸುದರ್ಶನ್ ಸಹ ಹೌದು, ದರ್ಶನ್ ಸಹ ಹೌದು. ಎರಡೆರಡು ಹೆಸರು. ಈ ಊರಲ್ಲಿ ಕೊಟ್ಟದ್ದು ಸುದರ್ಶನ್, ಮಂಗಳೂರಿನಲ್ಲಿ ಕೊಟ್ಟದ್ದು ದರ್ಶನ್. ಆ ಥರ ಉಂಟು. ಹಾಗೆ ಎರಡು ಹೆಸರಲ್ಲಿ ಹೇಳಿದ್ರೆ ಮಿಸ್ಟೇಕ್ ಇಲ್ಲ. ಹಾಗಾದ್ರೆ ಅಜ್ಜನ ಮನೆಯನ್ನು ಆದಷ್ಟು ಕಷ್ಟದಲ್ಲಿ ತೋರಿಸ್ತೇವೆ. ಆದರೆ ಇಲ್ಲಿ ಎಲ್ಲ ಇವರ ದಾರಿಗೆ ಅಡ್ಡ ಆಗಿ ಇಲ್ಲೆಲ್ಲ ಕಟ್ಟಿದ್ದಾರೆ. ಹಾಗೆ ನೋಡಿ, ಅಲ್ಲಿ ನೋಡ್ಬೋದು, ಇದು ದರ್ಶನ್ ಅವರ ಅಜ್ಜನ ಮನೆ. ಇಲ್ಲಿ ಮಾತ್ರ ಯಾರು ಇಲ್ಲ ಅಂತ ಈಗ. ಇಲ್ಲಿ ಮೊದಲು ಇವರ ಇದ್ದ ಜಾಗ ಅಂತ ಇದು. ಇವಾಗ ಇವರು ಸ್ವಲ್ಪ ಮುಂದ್ಕಡೆ ಮನೆ ಕಟ್ಟಿದ್ದಾರೆ ನೋಡಿ. ಸಕ್ರಾಯಪಟ್ಟಣದ ನಾಗೇನಹಳ್ಳಿ. ಭಾರಿ ಒಂದು ಕೋಲ್ಡು, ಇಲ್ಲಿ ಭಾರಿ ತಂಪು, ಚಳಿ. ಈಗ ಸಮಯ 1:30 ಗಂಟೆ ಆಗಿದೆ. ಆದ್ರೆ ಇಲ್ಲಿ ಇದು ಸುದರ್ಶನ್ ಅವರು ಕಲ್ತಂತ ಅಂಗನವಾಡಿ ನೋಡ್ಬೋದು ನೀವು. ಈಗ ಅಂಗನವಾಡಿಯ ಎದುರುಗಡೆ ನಮ್ಮ ಸುದರ್ಶನ್ ಅವರು ಇದ್ದಾರೆ. ಹೆಸರೆಲ್ಲ ಕರೆಕ್ಟಾಗಿ ಓದಿಕೊಳ್ಳಿ. ನಾನು ಸಣ್ಣದ್ರಿಂದ ಇದೇ ಅಂಗನವಾಡಿಯಲ್ಲಿ ಕಲ್ತದ್ದು. ಈಗ ಈ ಅಂಗನವಾಡಿ ಹೇಗೆ ಉಂಟು ಹಾಗೆ ಉಂಟು, ಆದ್ರೆ ನನಗೆ ಈಗ 40 ವರ್ಷ. ಹೇಗೆ ಉಂಟು ಹಾಗೆ ಉಂಟು. ನೋಡಿ, ಇವರ ಊರಿನ ಒಂದು ದೇವಸ್ಥಾನವನ್ನು ನೀವು ನೋಡಬಹುದು. ಅಂಗನವಾಡಿಯ ಎದುರು ಕಡೆ ಈ ದೇವಸ್ಥಾನ ಇರುವುದು. ನೋಡಿ, ಅಲ್ಲೊಂದು ದೇವಸ್ಥಾನ ಕಾಣ್ತಾ ಉಂಟು. ಯಾವ ದೇವರು ದರ್ಶನ ಇದು? ಇದು ಹನುಮಂತ ದೇವಸ್ಥಾನ ನೋಡ್ಬೋದು. ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದು. ಏಕೆಂದ್ರೆ ದೇವಸ್ಥಾನ ಬಂದಾಗಿರ್ಬೋದು, ದೇವಸ್ಥಾನ ಬಂದಾಗಿ ಉಂಟಿಲ್ಲ. ನಾಗೇನಹಳ್ಳಿ ನೋಡಿ, ಇದು ಹನುಮಂತ ದೇವಸ್ಥಾನ. ಹೌದಾ? ಮೇಲೆ ನೋಡುವಾಗ ಸೀತಾರಾಮ ಹನುಮಂತ ಎಲ್ಲ ಒಟ್ಟಿಗಿದ್ದಾರೆ. ಆದ್ರೆ ಇದು ಆಂಜನೇಯ ದೇವಸ್ಥಾನ ಅಂತೆ. ಈಗ ನಾವು ದೇವಸ್ಥಾನದ ಮುಂದೆಗಡೆ ಇದ್ದೇವೆ. ನೋಡಿ, ಇಲ್ಲಿ ಬಿಸಿಲೇ ಇಲ್ಲ. ಇವತ್ತು ಮಳೆ ಬರ್ತುಂಟು, ಸ್ವಲ್ಪ ಆಗ ಜೋರು ಮಳೆ ಬಂತು, ಈಗ ಸ್ವಲ್ಪ ಕಡಿಮೆ ಆಯ್ತು. ಹಾಗೆ ನೋಡ್ಬೋದು ನೀವು, ಅಲ್ಲಿಂದ ದೂರದಲ್ಲಿ ಒಂದು ದೇವಸ್ಥಾನ ಕಾಣ್ತಾ ಉಂಟು, ವೀರಭದ್ರೇಶ್ವರ ದೇವಸ್ಥಾನ ಅಂತೆ. ಆ ದೇವಸ್ಥಾನದ ಹಿಂದೆ ನಾವು ಇದ್ದದ್ದು ನೋಡಿ. ಆ ದೇವಸ್ಥಾನದ ಹಿಂದೆ ನಾವು ಇದ್ದದ್ದು. ದೇವಸ್ಥಾನ 10 ರೂಪಾಯಿ ಬಾಡಿಗೆ ಕೊಟ್ಟಿದ್ವಿ ನಾವು ಮೊದಲು. ಅದರ ನಂತರ ಇನ್ನೊಂದು ಮನೆಯಲ್ಲಿ ಇದ್ವಿ, ಸಣ್ಣ ಕೂಡು. ಆ ಕೂಡಿಗೆ ಖಾಲಿ 1 ರೂಪಾಯಿ. ಆಗ ನನ್ನ ಅಪ್ಪ ದುಡ್ಡು ತೆಕ್ಕೊಂಡು ಬಂದು ಕೊಡ್ತಾ ಇದ್ರು. ಸುಮಾರು ಈ ಗೋಡೆಯ ಸುಣ್ಣನ್ನೆಲ್ಲ ಹೊಡೆದದ್ದು ನನ್ನ ತಂದೆ. ಸುಮಾರು ಈಚೆ ಎಲ್ಲ ಕಾಣುವಂಥದ್ದು ಮನೆಗಳೆಲ್ಲ ಉಂಟಲ್ಲ, ಈ ತುಂಬ ಮನೆಗಳೆಲ್ಲ ಇಲ್ಲಿ ಬಿದ್ದಿದೆ ನೋಡಿ. ಅದನ್ನೆಲ್ಲ ನನ್ನ ತಂದೆ ಮುಂಚೆ ಹೊಡ್ತಾ ಇದ್ದದ್ದು ಸುಣ್ಣನ್ನೆಲ್ಲ. ಇದರಲ್ಲಿ ತುಂಬ ಉಂಟು ನೋಡಿ, ಓಲ್ಡ್ ಇದೆಲ್ಲ ಬಿದ್ದದಲ್ಲ, ನನ್ನ ತಂದೆ ಹೊಡೆದದ್ದು ಇದಕ್ಕೆಲ್ಲ. ಇವತ್ತಿನವರೆಗೆ ಹಾಗೇನೆ ಉಂಟು ಅಲ್ಲ. ನೋಡಿ, ಇದೆಲ್ಲ ಇಲ್ಲಿದ್ದು ಮನೆಯೆಲ್ಲ ನೋಡಿ,
ಮೊದಲಿನ ಕಾಲದ್ದೆಲ್ಲ ಮನೆ ಇದು, ಈಗ ಸಮೇತ ಈಗೇನೆ ಉಂಟು. ಅದು ನೋಡಿ ಆಚೆ ಬೈಕ್, ಇದು ಫಸ್ಟ್ ಇದು ಬೈಕ್ ಅಲ್ಲ, ಸೆಕೆಂಡ್ ಒನ್ ಬೈಕ್ ಅಲ್ಲ, ಥರ್ಡ್ ಒನ್ ಬೈಕ್ ಉಂಟು ಆಚೆಯಿಂದ. ಅದು ನನ್ನ ಮಾವನ ಮನೆ, ಒಂದು ಹೆಂಗಸು ಉಂಟು ಅಲ್ಲಿ ನಿಂತಿದ್ದಾರೆ. ಮತ್ತು ಅದರ ನಂತರ ಅಲ್ಲಿ ಬೈಕಿದು ಮುಂದೆದು ಅದೊಂದು ಮನೆ, ಮಾವನ ಮನೆ. ಇಲ್ಲಿ ತುಂಬ ಇದ್ದವರೆಲ್ಲ ಈಗ ಊರು ಬಿಟ್ಟು ಹೋಗಿದ್ದಾರೆ, ಎಲ್ಲರೂ ಬೇರೆ ಬೇರೆ ಕಡೆ, ಬ್ಯಾಂಗ್ಳೂರು ಆಚೆ ಎಲ್ಲ ಹೋಗಿದ್ದಾರೆ. ಈಗ ಇರುವುದು ನಮ್ಮದೊಂದು ಕುಟುಂಬ ಮಾತ್ರ, ಇರುವುದು ಮಾತ್ರ. ನೋಡಿ ಇದರ ಮನೆದ್ದು ಅಂಚೆ ಎಲ್ಲ ಯಾವ ತರ ಉಂಟು ಅಂತೇಳಿ ನೀವು ನೋಡ್ಬೋದು. ಕಪ್ಪು ಅಂಚು ಅಂತ ಇದು. ಈಗ ಇಂಥ ಅಂಚು ನಮಗೆ ನೋಡ್ಲಿಕ್ಕೆ ಸಮೇತ ಸಿಕ್ಲಿಕ್ಕಿಲ್ಲ. ನೋಡಿ ಇದರದೆಲ್ಲ ಅಂಚು ಆ ಥರನೇ ಉಂಟು. ನೋಡಿ ಅದರಲ್ಲಿ ಸಹ ವಾಸವಾಗಿದ್ದಾರೆ, ಬೀಗ ಹಾಕಿ ಹೋಗಿದ್ದಾರೆ. ಹಾ ಹೌದು, ನೋಡಿ ಅಲ್ಲಿ ಸಹ ಟಾಟಾ ಸ್ಕೈದು ಕೊಡೆ ಹಾಕಿದ್ದಾರೆ ಆ ಅಂಚಿನಲ್ಲಿ ಸಹ ನೋಡ್ಬೋದು. ಇದು ಯಾವ ಟೈಪಿನದ್ದು ಅಂಚು ಅಂತೇಳಿ. ಒಂದು ಟೈಮಲ್ಲಿ ಒಂದು ಗೋಡೆಗೆ ನೋಡಿ ಯಾವ ತರ ಶೋಕೇಶ್, ನೋಡಿ ಅವರು ಶೋಕೇಶ್ ಅನ್ನು ಹೇಗೆ ಮಾಡಿದ್ದಾರೆ ನೋಡಿ. ಮುಂಚೆದು ಶೋಕೇಶೇ ಬೇರೆ. ನೋಡಿ ಇದು ಅಂಚು ಹೇಗೆ ಉಂಟು ಅಂತೇಳಿ ನೋಡ್ಬೋದು. ಕಬ್ಬಿಣದ ಅದಿರಿನ ಹಾಗೆ ಉಂಟು ನೋಡಿ. ಈಚೆದು ನಮ್ಮ ಊರಿದೆ ಅಂಚು. ಇಲ್ಲೆಲ್ಲ ಈ ಪೈಪ್ ಎಲ್ಲ ಮಂಗಳೂರಿನಲ್ಲಿ ನಮ್ಮ ಊರಿನಲ್ಲೆಲ್ಲ ಅವರವರ ಮನೆಗೆ ಪೈಪ್ ಆಗ್ತದೆ ನೋಡಿ. ಇಲ್ಲೆಲ್ಲ ಆಗಿಲ್ಲ, ಈ ಥರ ಟಾಂಕಿ ಕಟ್ಟುದು, ಇಲ್ಲಿಂದಲೇ ನಾವು ನೀರು ಹಿಡ್ಕೊಂಡು ಕೊಡದಲ್ಲಿ ಹೋಗ್ಬೇಕು. ಇಲ್ಲೆಲ್ಲ ಅದೇ ಥರ ಮಾಡಿದ್ದಾರೆ ಎಲ್ಲ. ಯಾರಿಗೆ ನೀರು ಬೇಕಿದ್ರೆ ಸಹ ಕೊಡದಲ್ಲಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟಿಡಿ ವ್ಲಾಗ್ಸ್. ವೀಕ್ಷಕರೇ, ನಾವು ಇವಾಗ ನಾಗಿನಹಳ್ಳಿಯಿಂದ ಸುದರ್ಶನ್ ಅವರು ಕಲಿತಿರುವಂಥ ಶಾಲೆ ಮತ್ತು ಅವರ ಊರೆಲ್ಲ ಯಾವ ಥರ ಉಂಟು ಅಂತೇಳಿ ಇವಾಗ ನೋಡಿಕೊಂಡು ಬರುವ ಹಾಗೆ ನಾನು ಮತ್ತು ಈಗ ಅವರು ಬೈಕಲ್ಲಿ ಹೊರಡ್ತಿದ್ದೇವೆ. ಹೀಗೆ ಅವರ ಊರಿನ ದೇವಸ್ಥಾನ ಮತ್ತು ಅವರ ತಂದೆ ಮಾಡಿದಂಥ ಕೆಲವು ಮನೆಗಳನ್ನೆಲ್ಲ ನೋಡಿಕೊಂಡು ಬರುವ. ಇಲ್ಲಿ ಒಬ್ಬರು ಗಾಡಿ ದುಡಿಕೊಂಡು ಬರ್ತಾ ಇದ್ದಾರೆ, ಪ್ರಾಯದವರು. ನೋಡಿ ನೋಡಿ ಇಲ್ಲೆಲ್ಲ ಸುದರ್ಶನ್ ಅವರ ಗುರ್ತದವರು ಹೋಗ್ತಿದ್ದಾರೆ. ಇಲ್ಲೆಲ್ಲ ಮನೆ ನೋಡಿ ಎಷ್ಟು ಚಂದ ಉಂಟು. ಎತ್ತಿನ ಗಾಡಿ, ಹಳೆ ಎತ್ತಿನ ಗಾಡಿ ಎಲ್ಲ. ಓ ನೋಡಿ ನೀರಿದ್ದು ಟಾಂಕ್ಸ್ ಎಲ್ಲ ಮನೆಯಲ್ಲಿ ಎಷ್ಟು ಉಂಟು. ದೇವಸ್ಥಾನ ಮನೆ ಶಾಡ್ ಎಲ್ಲ ಬಂದು ಓಪನ್ ಮಾಡಿದ್ದು ನೋಡಿ. ಭಾಳ ಚೆನ್ನಾಗಿ ತಂಪು ಸಹ ನೋಡಿಲ್ಲ ಮನೆಯಲ್ಲ. ಸಕ್ರಾಯಪಟ್ಟಣ, ನಾಗೇನಹಳ್ಳಿ ನೋಡಿ. ಇಲ್ಲೆಲ್ಲ ಮನೆ ನೋಡುವುದು ಚಿಕ್ಕದಾಗಿ ನೋಡಿ. ಸೂಪರ್ ಸೂಪರ್ ಮನೆಗಳೆಲ್ಲ ಇಲ್ಲಿ ನೋಡಿ. ಇಲ್ಲಿ ಬಟ್ಟೆ ಒಗೆಯುತ್ತಿದ್ದಾರೆ, ಕಾಣಬೇಕು. ಜೋಳ, ಇಲ್ಲಿ ಜೋಳದ ತೋಟಗಳೆಲ್ಲ ಇನ್ನು ಶುರು ಆಯಿತು. ಅಡಿಕೆ ಮರಗಳೆಲ್ಲ. ಸಿಮೆಂಟ್ ಇದ್ದ ಅಂಗಡಿಗೆ ಬಂದದ್ದು. ಇವರ ಹೊಸ ಮನೆ ಕಟ್ಟೋದಕ್ಕೆ ಸಿಮೆಂಟ್ ಎಲ್ಲ ಬೇಕಂತೆ, ಹಾಗೆ ಅವನು ಎಲ್ಲ ಬುಕ್ ಮಾಡಲಿಕ್ಕೆ ಅಂತೇಳಿ ಈ ಅಂಗಡಿಗೆ ಬಂದೆವು. ನೋಡಿ ಅಂಗಡಿ ಹೆಸರು ನೋಡ್ಬೋದು. ನೋಡಿ ಇಲ್ಲಿ ಸುತ್ತಮುತ್ತಲ ಯಾವ ಥರ ಕಾಣ್ತಾ ಉಂಟು. ಸಕ್ರಾಯಪಟ್ಟಣದ ಒಂದು ಊರಿನ ದೃಶ್ಯ ನೋಡ್ಬೋದು. ಮಾಡಿದೆ ಇಲ್ಲ ನೋಡಿ, ನಿನ್ನ ಫ್ರೆಂಡ್ ಇದ್ದು ವಿಡಿಯೋ ಮಾಡಿದ್ದೀವಿ.